ಗೋವಾದ ಶ್ರೀರಾಮನಾಥ ದೇವಸ್ಥಾನದ ವಿದ್ಯಾಧಿರಾಜ ಸಭಾಗೃಹದಲ್ಲಿ ನಡೀತಾ ಇರುವ ಹಿಂದೂ ರಾಷ್ಟ್ರದ ಸ್ಥಾಪನೆಗಾಗಿ ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಆಯೋಜಿಸಲಾದ ಅಷ್ಟಮ ಅಖಿಲ ಭಾರತೀಯ ಹಿಂದೂ ರಾಷ್ಟ್ರ ಅಧಿವೇಶನವು ಇತ್ತೀಚೆಗೆ ನಡೆಯಿತು। ಈ ಅಧಿವೇಶನದಲ್ಲಿ ದೇಶ ವಿದೇಶಗಳಿಂದ ಬಂದ ವಿಚಾರವಂತರು ರಾಷ್ಟ್ರ ಮತ್ತು ಧರ್ಮದ ವಿಷಯದ ಬಗ್ಗೆ ಮಾರ್ಗದರ್ಶನ ನೀಡಿದರು। ಪ್ರಜಾಪ್ರಭುತ್ವವು ಜಾರಿಯಾದ ಮೇಲೆ ನೇಪಾಳದಲ್ಲಿನ ಹಿಂದೂಗಳ ಮೇಲೆ ಬಂದೊದಗಿದ ಮತಾಂತರದ ಸಂಕಟ ಈ ವಿಷಯದ ಬಗ್ಗೆ ಉತ್ತರ ಪ್ರದೇಶದ ಪ್ರಯಾಗರಾಜ್ನ ಹಿಂದೂ ಜನಜಾಗೃತಿ ಸಮಿತಿಯ ಸಮನ್ವಯಕರಾದ ಗುರುರಾಜ ಪ್ರಭು ಅವರು ಅಧಿವೇಶನದಲ್ಲಿ ಉಪಸ್ಥಿತ ಹಿಂದುತ್ವ ನಿಷ್ಠರಿಗೆ ಮಾಹಿತಿಯನ್ನು ನೀಡಿದರು। यानी उनके इच्छा के विरोध में वहाँ पे लोकतंत्र थोपा गया, तो इसका परिणाम क्या हुआ कि वहाँ के जो इससे पूर्वक में स्थिति ऐसी थी, जब राजतंत्र था तो वहाँ पर चाहे मुसलमान हो या ईसाई हो तो उनकी जनसंख्या मर्यादित थी, उनको धर्म प्रसार करने की अनुमति नहीं थी, धर्मांतरण नहीं होता था। ಅನಂತರ ಸನಾತನ ಸಂಸ್ಥೆಯ ಮಹಾರಾಷ್ಟ್ರದ ಜನಸಂಪರ್ಕ ಪ್ರತಿನಿಧಿಗಳಾದ ಸ್ಮಿತಾ ನವಲಕರ ಅವರು ಉದ್ಯೋಗಪತಿಗಳಿಗಾಗಿ ಕೆಲವು ಸಂಕಲ್ಪದ ಅಂಶಗಳನ್ನು ಮಂಡಿಸಿದರು। हम संकल्प करते हैं कि हम धर्म मार्ग से अर्थार्जन करेंगे और हिंदू धर्म के उत्थान के लिए ही अर्पण करेंगे। हम उत्पादों के आवरण पर विज्ञापनों में धर्म ग्रंथ, देवता, संत, राष्ट्र पुरुष इनका अनादर न हो, इसका पूरा ध्यान रखेंगे। हम लोकतंत्र में